ಪುತ್ತೂರು ಪೌರ ರಕ್ಷಣಾ ಪಡೆತ ಘಟಕಕ್ಕೆ ಪ್ರಾಕೃತಿಕ ವಿಕೋಪನ ಎದುರಿಸುವ ವಿಶೇಷ ತರಬೇತಿ ಮಾಹಿತಿ ಶಿಬಿರನು ಪುತ್ತೂರು ವಿವೇಕಾನಂದ ಕಾಲೇಜು ಶುಕ್ರವಾರ ಅಟೆಂಡ್ ಮಾಡಿದರು. ರಾಷ್ಟ್ರೀಯ ಪ್ರಾಕೃತಿಕ ವಿಕೋಪ ನಿಗ್ರಹ ದಳದ ಗುಂಟೂರು ಘಟಕದ ಕಮಾಂಡೆಂಟ್ ಶ್ರೀ ಗೋಪಾಲ್ ಮೀನಾ ತರಬೇತಿ ಮಾಹಿತಿ ಶಿಬಿರನು ಉದ್ದೀಪನ ಮಾಡ್ತಿದೆ. ಪ್ರಕೃತಿ ವಿಕೋಪಲು ನಂಗೆ ಮುನ್ಸೂಚನೆ ಕೊಡ್ದು ಬರ್ಪುಜಿ ಇಂದನ್ನು ಸಂಪೂರ್ಣವಾದ ತಡೆಯಲ್ಲ ಸಾಧ್ಯ ಇಜ್ಜಿ ಆಂಡ ಸರಿಯಾಯಿನ ಮಾಹಿತಿ ತರಬೇತಿಲು ಇತ್ತಂಡ ಇಂದೆರದು ಆಪಿಂಚಿ ತೊಂದರೆಲೇನು ಕಡಿಮೆ ಮಲ್ಪೊಲಿ ಐಕ್ಬೋಡಾದ ಸರಿಯಾಯಿನ ತರಬೇತಿ ಪಡೆಯೊಂದು ಏಪಲ ತಯಾರಾದ ಉಪ್ಪುನವು ಮಲ್ಲ ಅಗತ್ಯ ಜನಕ್ಲೇನು ರಕ್ಷಣೆ ಮಲ್ಪುನಿ ಪುಣ್ಯದ ಬೇಲೆ ನಮನು ನಮ್ಮ ರಕ್ಷಣೆ ಮಲ್ತೊಂದು ಬೇತೆಕ್ಲನ ರಕ್ಷಣೆಲ್ಲ ಮನ್ಪುನವು ಅಗತ್ಯ ಪಂಡದು ತೆರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ದಳದ ವಾರ್ಡನ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮಲ್ಲ ಬಿನ್ನೆರಾದ ಲೇಸಡು ಪಾಲು ಪಡೆದು ಪೌರ ರಕ್ಷಣಾ ದಳದ ಸದಸ್ಯರು ಎಡ್ಡೆ ರೀತಿಯ ತರಬೇತಿ ಪಡೆಯೊಂದು ಸಮಾಜಡು ಒವ್ವೇ ತೊಂದರೆ ಎದುರಾನಾಗ ತಂಕ್ಲೇನು ರಕ್ಷಣೆ ಮಲ್ತೊಂದು ಬೇತೆಕ್ಲೆಲ್ಲ ರಕ್ಷಣೆ ಮಲ್ಪುನ ಮಲ್ಲ ಬೇಲೆ ಮಲ್ಪೊಡಾತನು ಪಂಡದು ತೆರಿಪಾಯಿರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ KM ಕೃಷ್ಣ ಭಟ್ ಲೇಸದ ಗುರ್ಕಾರ್ಮೆನ್ ವಹಿಸೊಂದು ಅನಿವಾರ್ಯ ಸಂದರ್ಭಡು ವಿಪತ್ತುಲೇನು ಎಂಚ ಎದುರಿಸಾವಲಿ ಪಂಡದು ಪ್ರತಿಯೊರ್ಲ ತೆರಿಯಡಾಯಿನವು ಅಗತ್ಯ ಪಂಡದು ತೆರಿಪಾಯಿರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪುತ್ತೂರು ಘಟಕ, ರೋಟರಿ ಕ್ಲಬ್ ಪುತ್ತೂರು, ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು ಮೊಕಲಿನ ಸಹಯೋಗಗಳು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದರು. ವಿವೇಕಾನಂದ ಪಾಲಿಟೆಕ್ನಿಕ್ ಆಡಳಿತ ಮಂಡಳಿ ಸಂಚಾಲಕರು ಮಹಾದೇವ ಶಾಸ್ತ್ರಿ, ಸದಸ್ಯರು KT ಮುರಳಿ, ಪ್ರಾಚಾರ್ಯರು ಗೋಪಿನಾಥ ಶೆಟ್ಟಿ, ನಿವೃತ್ತ ಪ್ರಾಚಾರ್ಯರು ಪೀಟರ್ ವಿಲ್ಸನ್ ಪ್ರಭಾಕರ್, ಪುತ್ತೂರು ರೋಟರಿ ಕ್ಲಬ್ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮದ ಪಾಲು ಪಡೆದಿದ್ದರು. ವಿವೇಕಾನಂದ ಪಾಲಿಟೆಕ್ನಿಕ್ದ ಆಡಳಿತ ಮಂಡಳಿ ಅಧ್ಯಕ್ಷರು ಪ್ರಸನ್ನ ಭಟ್ ಎದುಕೊಂಡರು. ಎಲೆಕ್ಟ್ರಾನಿಕ್ಸ್ ವಿಭಾಗದ ಉಪನ್ಯಾಸಕಿ ಜಯಲಕ್ಷ್ಮಿ ಪ್ರಾರ್ಥನೆ ಪಂಡರು. ಎಲೆಕ್ಟ್ರಾನಿಕ್ಸ್ ವಿಭಾಗದ ಉಪನ್ಯಾಸಕಿ ಉಷಾ ಕಿರಣ ನಿರೂಪಣೆ ಮಲ್ತೇರು. ಪುತ್ತೂರು ರೆಡ್ ಕ್ರಾಸ್ ಘಟಕದ ಅಧ್ಯಕ್ಷರು ಆಸ್ಕರ್ ಆನಂದ್ ಸೊಲ್ಮೆ ಸಂದಾಯರು. ಎಲೆಕ್ಟ್ರಾನಿಕ್ಸ್ ವಿಭಾಗದ ಉಪನ್ಯಾಸಕರು ಗುರುಪ್ರಸನ್ನ ಸಂಯೋಜನೆಡು NDRFದ ಸಿಬ್ಬಂದಿ VVS ನಾರಾಯಣ ವಿಪತ್ತು ನಿರ್ವಹಣದ ಬಗೆಟ್ ಪ್ರಾಯೋಗಿಕ ತರಬೇತಿ ಕೊಡ್ದು ಮಾಹಿತಿ ಕೊರಿಯರು. ವೇಟ್ ಉಂಟು.